ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ನೋಡಿ ಚಾತುರ್ಮಾಸ್ಯ ವ್ರತಕ್ಕೆ ಕೂತ ಕೃಷ್ಣಂತೆ ನಮ್ಮ ಆ ಅಲಂಕಾರ ನೋಡ್ಕೊಂಡು ಬನ್ನಿ. ಅಂದರೆ ಶೇಷಶಾಹಿಯಾಗಿದ್ದಾನೆ ನಮ್ಮ ಶ್ರೀಕೃಷ್ಣ. ಇವತ್ತು ಗುರುಪೂರ್ಣಿಮಾ. ಎಲ್ರಿಗೂ ಗುರುಪೂರ್ಣಿಮಾದ ಹಾರ್ದಿಕ ಶುಭಾಶಯಗಳು. ನೋಡಿ, ಭೋಜನ ಶಾಲೆಯ ದೇವರದ್ದು ಗಂಧದ ಅಲಂಕಾರ ನೋಡ್ಕೊಂಡು ಬನ್ನಿ. ಆನಂತರ ನೋಡಿ ಆ ಪೂಜೆಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಇವತ್ತಿನಿಂದ ಎಷ್ಟೋ ಯತಿಗಳು ಚಾತುರ್ಮಾಸ್ಯ ವ್ರತಕ್ಕೆ ಕೂತ್ಕೊಳ್ತಾರೆ. ಆ ಫೋಟೋಸು, ಆ ಚಾತುರ್ಮಾಸ್ಯ ವ್ರತಕ್ಕೆ ಏನು ರೆಡಿ ಮಾಡ್ತಾರೆ ಅದನ್ನ ಮಧ್ವ ಸರೋವರದಲ್ಲಿ ರೆಡಿ ಮಾಡ್ತಾಯಿದ್ರು. ಅದನ್ನು ಈ ವಿಡಿಯೋ ಜೊತೆ ಹಾಕ್ತೀನಿ. ಅಲ್ಲಿ ಶ್ರೀಗಳ ಅಸಿಸ್ಟೆಂಟ್ ಇರ್ತಾರಲ್ವ, ಅವ್ರ ಹತ್ರ ಸ್ವಲ್ಪ ಮಾತಾಡೋಣ. ನೋಡಿ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ. ಸ್ವಲ್ಪ ತೋರಿಸೋಣ ಹೇಗೆ ಮಾಡ್ತೀರಾ ಅಂತ. ಬಿಡ್ಲಿ ಮಾಡಿ. ಗೊತ್ತಾಯ್ತು. ಇಬ್ರು ಕೂತ್ಕೊಂತಾರಲ್ಲ, ಅದೇನು ಕಟ್ಟಿ ಏನು? ಅದು ಅದು ಕಟ್ಟಿ ಏನು? ಲೋಳೆ ಸಾರ? ಲೋಳೆ ಸಾರ ಅಲ್ಲ ಅದು. ಲೋಳೆ ಸಾರ ಅಲ್ಲ ಅದು. ಅದು ಶುಗರ್ ಗೊತ್ತು. ಲೋಳೆ ಸಾರ ನಮ್ಮ ಮನೇಲಿ ಉಂಟು ಗಿಡ. ಇಲ್ಲ ಇಲ್ಲ, ಅದು ನಿಮ್ಗೆ ಪೈನಾಪಲ್ ಗಿಡ ತರ ಬರುತ್ತೆ. ಅದಲ್ಲ ಇದು. ಇದು ಯಾವ್ದೋ ಬೇರೆ ಬೇರೆ ಗುಲಾಬಿ ಗೊತ್ತಿಲ್ಲ ನಂಗೆ. ನನ್ಗೆ ಅನ್ಸ್ದಂಗೆ ಅದು ಅದಕ್ಕೇನೋ ಹೇಳ್ತಾರೆ. ಆ ಗಿಡ ಇರ್ಬೇಕು. ಅದು ಈ ವೀಳ್ಯದಲ್ಲಿ ಹಬ್ಸಕ್ ಬಳಸ್ತಾರೆ. ಒಬ್ಬರೇ ಕೂತ್ಕೊಳ್ಳೋದ? ಇಬ್ರು ಕೂತ್ಕೊಳ್ಳೋದು? ಇನ್ನೊಬ್ರು ನಾಡಿದ್ದು. ಎಲ್ರ ಜೊತೆ ಕೂತ್ಕೋತಾರೆ ಅನ್ಸುತ್ತೆ. ನೀವು ರೆಡಿ ಮಾಡಿ ಇಡ್ತಾ ಇದ್ರ ಅಷ್ಟೇ? ರೆಡಿ ಮಾಡಿ ಇಡ್ತಾ ಇದ್ದೀರಾ? ಹೌದಾ? ಆ ನಂತರ ಹೌದು ಹೌದು ಸಂಕಲ್ಪ ಮಾಡ್ತಾರೆ. ಹೌದೌದು. ಓಕೆ, ನಾನು ಫಸ್ಟ್ ಟೈಮ್ ನೋಡಿರೋದು, ಅದಕ್ಕೆ ನಿಮ್ಮದು ತಗೊಳ್ಳೋಣ ಫೋಟೋ ಅಂತ. ನೋಡಿದ್ರಿ ತಾನೆ? ನೋಡಿ, ಈ ಥರ ಇರುತ್ತೆ ಅದು. ಆ ಚಾತುರ್ಮಾಸ್ಯದ್ದು ಚಿಕ್ಕ ಯತಿಗಳು ಅಂದರೆ ಅವರು ಇದಕ್ಕೆ ಕೂತ್ಕೊಳ್ತಾ ಇದ್ದಾರಂತೆ ಇವತ್ತು ಚಾತುರ್ಮಾಸ್ಯ. ದೊಡ್ಡವರು ಇನ್ನೊಂದು ದಿವಸ ಯಾವತ್ತೂ ಕೂತ್ಕೋತಾರಂತೆ. ಇವತ್ತು ಗುರುಪೂರ್ಣಿಮೆ, ವೇದವ್ಯಾಸ ದೇವರ ಜಯಂತಿ. ಅದನ್ನು ನೋಡ್ಕೋತಾ ಬನ್ನಿ. ನಾನು ನಂಬಿರುವಂತಹ ಎಲ್ರಿಗೂ ಆ ಗುರುಗಳಿಗೆ ನನ್ನ ಪ್ರಣಾಮಗಳು. ಯಾರು ವೇದವ್ಯಾಸರಿಂದ ಹಿಡಿದು ಮಧ್ವಾಚಾರ್ಯರಿಂದ ಹಿಡಿದು ವಾದಿರಾಜರಿಂದ ಹಿಡಿದು ಮಂತ್ರಾಲಯ ಪ್ರಭುಗಳ ತನಕ ನನ್ನ ಪ್ರಣಾಮಗಳು. ಆನಂತರ ಏನು ಗೊತ್ತಾ, ವಿಶ್ವವಲ್ಲಭ ತೀರ್ಥರು ವಾರ್ಷಿಕ ಅಭಿಷೇಕವನ್ನು ನಡೆಸಿದ್ದಾರೆ. ಅದನ್ನು ನೋಡ್ಕೋತಾ ಬನ್ನಿ. ವಾದಿರಾಜರ ವೃಂದಾವನ ನೋಡ್ಕೋತಾ ಬನ್ನಿ. ನಿನ್ನೆಯ ಅಲಂಕಾರ ಇದು ಶ್ರೀಕೃಷ್ಣನದು. ಅದನ್ನು ನೋಡ್ಕೋತಾ ಬನ್ನಿ. ನಾನು ಈ ಪ್ರಾಣಾಯಾಮದ ಕೋರ್ಸ್ ಮಾಡಿದ್ದು ಶ್ರೀ ರವಿಶಂಕರ್ ಗುರೂಜಿಯವರ ಅಡಿಯಲ್ಲಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ. ತುಂಬ ಅದ್ಭುತವಾಗಿ ಹೇಳ್ಕೊಡ್ತಾರೆ. ಮನಸ್ಸಲ್ಲಿರುವ ಹಳೆಯದನ್ನೆಲ್ಲ ತೆಗೆದು ಹೊಸದನ್ನು ತುಂಬಿಸಿ ನಮಗೆ ಮರುಜೀವನ ಕೊಡ್ತಾರೆ ಅವರು. ಜೀವನ ಕಲೆನೇ ಅದು ಅವ್ರದ್ದು. ಅವ್ರು ಹೇಳ್ಕೊಡುವಂಥ ಪ್ರಾಣಾಯಾಮ. ಅವರಿಗೆ ನನ್ನ ಇಲ್ಲಿಂದಲೇ ಅನಂತ ಪ್ರಣಾಮಗಳು. ನಿನ್ನೆ ಸಂಜೆ ನಾನು ಮುಸ್ಸಂಜೆ ಹೊತ್ತಿಗೆ ಉಡುಪಿಗೆ ಹೋಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಲ್ಲಿ. ಒಂದು ಕಡೆ ಚಂದ್ರೋದಯ ನಡೀತಾ ಇತ್ತು, ಒಂದು ಕಡೆ ಕತ್ಲಾಗ್ತಾಯಿತ್ತು, ಒಂದು ಕಡೆ ಮಳೆನೂ ಬರ್ತಾಯಿತ್ತು, ಎಲ್ಲನೂ ಆಗ್ತಾಯಿತ್ತು, ನೋಡ್ಬೋದು. ಆನಂತರ ನಾನೊಂದು ಈ ವ್ರತಕ್ಕೆ ಮನೆಯವರೆಲ್ಲ ವ್ರತ ಮಾಡೋದಿಲ್ಲ ತಾನೆ, ಅದಕ್ಕೊಂದು ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ನೆನೆಸಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ 1 kg ಟೊಮೆಟೊನ ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ತೊಟ್ಟು ತಗೊಳ್ತಾ ಇದ್ದೀನಿ. ನೋಡ್ಬೋದು, ಬೇಯಿಸೋದು ಎಲ್ರಿಗೂ ಗೊತ್ತಿದೆ ಅಂದ್ಕೋತೀನಿ. ನೀರು ಏನು ಹಾಕೋದು ಬೇಡ. ಕುಕ್ಕರಲ್ಲಿ ಒಂದು 2 ವಿಜಿಲ್ ಬರೆಸಿದ್ರೂ ಸಾಕಾಗುತ್ತೆ, ಸುಲಭ ಆಗುತ್ತೆ. ಈ ಥರ ನೋಡಿ ಅದರದ್ದೆಲ್ಲ ತೊಟ್ಟು ತೆಗೆದು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಏನು ಗೊತ್ತಾ, ಈ ಥರ ಒಂದು ಮಾಡಿಟ್ರೆ ಇದನ್ನ ಅನ್ನಕ್ಕೆ ಮಿಕ್ಸ್ ಮಾಡಿ ನಮ್ಮ ಯಜಮಾನ್ರು ಏನಾದರೂ ಮಾಡಿಕೊಂಡು ತಿಂತಾರೆ ಮಧ್ಯಾಹ್ನ ಹೊತ್ತಿಗೆ. ಅವರಿಗೆ ಈ ಚಾತುರ್ಮಾಸ್ಯದ ವ್ರತ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಅವರಿಗೆ ಟೊಮೆಟೊ ಚಟ್ನಿ ಅಂದರೆ ತುಂಬ ಇಷ್ಟ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಯಾವ ಥರ ಈ ಟೊಮೆಟೊದ ಚಟ್ನಿನ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಜನರು ಮಾರ್ತಾರೆ ಇದನ್ನ. ಕೆಲವರು ಹೊಸಬ್ರು ಇದ್ದಾರೆ ನೋಡೋದು, ಅವ್ರಿಗೆ ನಾನು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕಷ್ಟ ಇಲ್ಲ ಇದನ್ನ ಮಾಡೋದು. ಕೆಲವರು ಟೊಮೆಟೊ ಕಟ್ ಮಾಡಿದ್ರು ಮಾಡೋರು ಇರ್ತಾರೆ. ಅದು ಅವ್ರವ್ರಿಗೆ ಬಿಟ್ಟಿದೆ. ಅಷ್ಟು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ ಅದರಲ್ಲಿ.
ಯಾಕಂದರೆ ಅಷ್ಟೊತ್ತು ಟೊಮೆಟೊನ ಕುದಿಸ್ಬೇಕಾಗತ್ತೆ, ಅಷ್ಟೊತ್ತಿಗೆಲ್ಲ ಅದು ಕರಗಿ ಹೋಗುತ್ತೆ. ಅದು ನೋಡ್ಬೋದು. ಅದು ಏನು ಗೊತ್ತಾ, ಒಂದೇ ಸಲಕ್ಕೆ ಹಾಕ್ಕೊಂಡೆ ಜಾಸ್ತಿ ಅನ್ನಿಸ್ತು. ಆನಂತರ ತೆಗೆದು ನಾನು ಇನ್ನೊಂದು ಸಲ ಹಾಕ್ಕೊಂಡೆ ನಾನು ಮಿಕ್ಸಿಗೆ. ಹುಳಿ ಟೊಮೆಟೊ ಆದರೂ ನಡೆಯುತ್ತೆ, ನಾರ್ಮಲ್ ಟೊಮೆಟೊ ಆದರೂ ನಡೆಯುತ್ತೆ. ಹುಳಿ ಟೊಮೆಟೊ ಆದರೆ ಸ್ವಲ್ಪ ಹುಣಸೆ ಹಣ್ಣು ಕಡಿಮೆ ಹಾಕೋದು. ನಾನು ತಂದಿರೋದು ಹುಳಿ ಟೊಮೆಟೊ, ಅದಕ್ಕೆ ನಾನು ಸ್ವಲ್ಪ ಅದಕ್ಕೆ ಹುಣಸೆ ಹಣ್ಣು ಮಿಕ್ಸ್ ಮಾಡಿಕೊಂಡು, 2 ಟೊಮೆಟೊ ಮಿಕ್ಸ್ ಇತ್ತು, ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಬೇಕಾಗತ್ತೆ. ನೋಡಿ, ಒಂದು ರೌಂಡ್ ಮಿಕ್ಸಿಗೆ ಹಾಕಿಬಿಟ್ಟು 2ನೇ ರೌಂಡಿಗೆ ಆದಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡೆ. ಈಗ ಒಂದು ಮಸಾಲೆ ಹುರ್ಕೊಳ್ಳೋಣ. ಅದಕ್ಕೆ ನೋಡಿ, 3 ಚಮಚೆ ಮೆಂತೆ, 1 kg ಟೊಮೆಟೊಕ್ಕೆ ನಾನು ಹೇಳ್ತಾ ಇರುವಂಥದ್ದು. 3 ಚಮಚೆ ಮೆಂತೆ, 2 ಚಮಚೆ ಸಾಸಿವೆ, 1 ಚಮಚೆ ಜೀರಿಗೆ, ಆನಂತರ 1 ಚಮಚೆ ಇಂಗಿನ ಪುಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಒಂದೊಂದು 1 by 1 ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ 2 ಚಮಚೆ ಸಾಸಿವೆ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಇದು. ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ನನಗನ್ಸ್ದಂಗೆ ತಿಂಗಳಾನುಗಟ್ಟಲೆ ಬರುತ್ತೆ, 5-6 ತಿಂಗಳಂತೂ ಆರಾಮ್ಸೆ ಬರುತ್ತೆ ಇದು. ಸ್ವಲ್ಪ ಅಡ್ಡವಾಸನೆ ಬಂತು ಅಂದಾಗ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸಲ ಬಿಸಿ ಮಾಡಿ ತುಂಬಿಸ್ಕೊಟ್ಟು ಇಟ್ಕೊಳ್ಳಿ. ಬಟ್ ಅದರಲ್ಲಿ ಏನು ಗೊತ್ತಾ, ಎಣ್ಣೆ ಕೈಯೆಲ್ಲ ಅದಕ್ಕೆ ಡಿಪ್ ಮಾಡೋಕ್ಕೆ, ಚಮಚೆ ಎಲ್ಲ ಡಿಪ್ ಮಾಡೋಕ್ಕೆ ಹೋಗಬೇಡಿ, ಆವಾಗ ಅದು ಬೇಗ ಹಾಳಾಗುತ್ತೆ. ಇದಕ್ಕೆ ಎದುರು ನೀರು ಹಾಕೋದೇ ಇಲ್ಲ. ಆದ ಕಾರಣ ನಾವು ಈ ಥರ ಮಾಡಿದರೆ ತುಂಬ ದಿವಸ ಅದು ಬಾಳಿಕೆನೂ ಬರುತ್ತೆ. ನೋಡಿ, ಸಾಸಿವೆ ಹಾಕಿದ್ದೀನಿ, ಕಾಣ್ಬೋದು ಇಲ್ಲಿ. ಆನಂತರ 1 ಚಮಚೆ ಜೀರಿಗೆ ಹಾಕೋಣ. ಇದಕ್ಕೆ ಸ್ವಲ್ಪ ಮೆಂತೆ ಮತ್ತು ಇಂಗಿನ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ. ಕಹಿ ಬೇಡ ಜಾಸ್ತಿ ಅನ್ನೋರು 2 ಚಮಚ ಮಾತ್ರ ಮೆಂತೆ ಹಾಕ್ಕೊಳ್ಳಿ. ನೋಡಿ, ನಾನಿದು ಮೊನ್ನೆ ಚಾತುರ್ಮಾಸ್ಯ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಮಾಡಿದ್ದೆ, ಇವತ್ತು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಇದೆಲ್ಲ ಆದ ನಂತರ ಚಟಪಟ ಆಗುತ್ತೆ, ಘಮ ಚೆನ್ನಾಗಿ ಬರುತ್ತೆ. ಅಷ್ಟೊತ್ತಿಗೆ ಇಂಗು ಹಾಕಿ, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸು, ಒಂದು ಕಲರಿಗೆ ತಕ್ಕಂತೆ 3-4 ಕೆಂಪು ಮೆಣಸು ಹಾಕ್ಕೊಳ್ಳಿ. ನಾನು ಆಮೇಲೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಆದ ಕಾರಣ ಸ್ವಲ್ಪ ಕಡಿಮೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ನನಗೆ ಕರಿಬೇವಿನ ಸೊಪ್ಪು ಹಾಕ್ಲಿಕ್ಕೆ ಮರ್ತೋಯ್ತು. ಆಮೇಲೆ ಇಳಿಸಿದ ನಂತರ ಬಿಸಿ ಇರುತ್ತಲ್ಲ ಮಸಾಲೆ, ಆವಾಗ ಹಾಕಿದೆ. ಚಟಪಟ ಆಗುತ್ತೆ. ಅಷ್ಟೊತ್ತಿಗೆ ಇಳಿಸಿಬಿಡಿದ್ನ. ಮನೆಯೆಲ್ಲ ಘಮ ಹರಡ್ಕೊಳ್ಳುತ್ತೆ ಇದನ್ನ ಮಸಾಲೆ ಹುರಿಬೇಕಿದ್ರೆ. ಇನ್ನು ಏನು ಗೊತ್ತಾ, ಈಗ ಬ್ರೆಡ್ ಬೇಕಂದರೆ ಬ್ರೆಡ್ಡಿಗೆ ಹಚ್ಚಿ ಅನ್ನ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋಕ್ಕೆ, ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲನೂ ಚೆನ್ನಾಗಾಗುತ್ತೆ ಇದು. ಒಂದು ದಿವಸ ಏನು ಮಾಡಲಿಕ್ಕಾಗಿಲ್ಲ, ಒಂದು ಸ್ವಲ್ಪ ಹಸಿ ತರಕಾರಿ ಕಟ್ ಮಾಡಿ ಇಟ್ಕೊಂಡು, ಕ್ಯಾರೆಟು, ಸೌತೆಕಾಯಿ ಅಂತ ಇಟ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದರೂ ನಡೆಯುತ್ತೆ. ನೋಡಿ, 1 ಚಮಚೆ ಇಂಗು, ಆನಂತರ ಅಥವಾ ಇದು ಹಣ್ಣುಗಳನ್ನು ಹಿಡ್ಕೊಂಡು, ಕಟ್ ಮಾಡಿದರೆ ಹಣ್ಣುಗಳನ್ನ ಹಿಡ್ಕೊಂಡು ಮಾಡಿದರೂ ಒಂದು ತಿಂಡಿ ಅಥವಾ ಮಧ್ಯಾಹ್ನದ ಊಟ ಎಲ್ಲ ನಡೆಯುತ್ತೆ. ನಾನು ಅದಕ್ಕೆ ಸಾಸಿವೆ ಎಣ್ಣೆ ಬಳಸ್ತಾ ಇದ್ದೀನಿ. ನೋಡಿ, 1/4 ಕಪ್ಪಷ್ಟು ಸಾಸಿವೆ ಎಣ್ಣೆ ಹಾಕಿದ್ದೀನಿ. ನೋಡಿ, ಅದಕ್ಕೆ ನನಗೆ ಕರಿಬೇವಿನ ಸೊಪ್ಪು ಹಾಕಲಿಕ್ಕೆ ಮರ್ತೋಯ್ತು, ಆನಂತರ ಹಾಕ್ಕೊಂಡೆ, ನೀವು ಕಾಣ್ಬೋದು ಇಲ್ಲಿ. ಈ ಕಡೆಯಿಂದ ಎಣ್ಣೆಗೆ ಸಾಸಿವೆ 2 ಚಮಚ ಸಾಸಿವೆ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂತ ಅನಿಸಿದ್ರೆ ಇಲ್ಲಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ, ಸಿಪ್ಪೆ ತೆಗೆಯೋದು ಬೇಡ. ಆನಂತರ ನೋಡಿ, ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು, ಮತ್ತೊಂದು ಬೇಕು ಅನಿಸಿದ್ರೆ ಕಡಲೆಬೇಳೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕಿದ್ದೀನಿ. ಇದು ಬೆಳ್ಳುಳ್ಳಿ ಮಾತ್ರ ಹಾಕಿಲ್ಲ. ಬೆಳ್ಳುಳ್ಳಿ ನೀವು ಬೇಕಾದರೆ ನೋಡಿ ಈ ಕಂಡೀಷನ್ ಹಾಕ್ಕೊಂಡ್ರೆ ಸರಿ. ಸಿಪ್ಪೆ ತೆಗೆಯೋದೇನು ಬೇಕಾಗಿಲ್ಲ, ಸುಮ್ಮನೆ ಹಾಗೇ ಜಜ್ಜಿ ಹಾಕ್ಕೊಳ್ಳಿ. ಅದನ್ನ ಕಾಳು ಬಿಡಿಸ್ಕೊಂಡು ಜಜ್ಜಿ ಹಾಕ್ಕೊಂಡ್ರೂ ನಡೆಯುತ್ತೆ ತಿನ್ನೋರಾದರೆ. ನೋಡಿ, ಇದಕ್ಕೆ ನೋಡಿ 1-2 ಚಮಚೆಯಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ, ಅದು ನಿಮ್ಮ ಇಷ್ಟ. ಆನಂತರ ಕೊನೆಗೆ ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು ಹಾಕಿ ಚಟಪಟ ಆದ ನಂತರ ನಾವು ಆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಹಾಕ್ಕೊಳ್ಬೇಕು. ಅದನ್ನ ಹಾಕಿ
ಅದು ಎಣ್ಣೆ ವಾಪಸ್ ಬಿಟ್ಕೊಳ್ಳುತ್ತೆ. ಅಷ್ಟರ ತನಕ ನಾವು ಅದನ್ನ ಕುದಿಸ್ಬೇಕಾಗತ್ತೆ. ಒಂದು 10-12 ನಿಮಿಷ ಬೇಕಾಗತ್ತೆ ಇದು. ಕೈ ಆಡಿಸ್ತಾನೆ ಇದ್ದರೆ ಸ್ವಲ್ಪ ದೊಡ್ಡ ಫ್ಲೇಮಲ್ಲಿ ಮಾಡ್ಕೋಬೋದು. ಕೈ ಆಡಿಸ್ಲಿಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಚಿಕ್ಕ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ನೋಡಿ, ಇಂಗು ಹಾಕೊಂಡ ನಂತರ ಇದನ್ನ ಹಾಕ್ಕೊಂಡು ಚೆಂದ ಅದನ್ನ ಮಿಕ್ಸ್ ಮಾಡ್ತಾ ಬನ್ನಿ. ಈಗ ಅದಕ್ಕೆ ಬೇಕಾದಂತಹ ಮಸಾಲೆ ಬಾಕಿ ಸಾಮಾನುಗಳನ್ನೆಲ್ಲ ಹಾಕೋಣ. ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಇನ್ನೂ ಸ್ವಲ್ಪ ಡಾರ್ಕ್ ಕೆಂಪು ಬೇಕು ಅನ್ನೋರು ಟೊಮೆಟೊನ ಬೇಯಿಸಬೇಕಿದ್ರೆ ಸ್ವಲ್ಪ ಒಂದು ಅರ್ಧ ಬೀಟ್ರೂಟ್ ಹಾಕ್ಕೊಳ್ಳಿ. ನೋಡಿ, ಇದಕ್ಕೆ ಅರಿಶಿನ ಹಾಕ್ಕೊಂಡೆ, ನೀವು ಕಾಣ್ಬೋದು ಈಗ ಇಲ್ಲಿ. ಇನ್ನು ಮೆಣಸಿನ ಪುಡಿ ಎಲ್ಲ ಹಾಕ್ತಾ ಬರೋಣ ಒಂದೊಂದೇ. ಹುರಿದಿಟ್ಟಿದ್ವಲ್ಲ ಮಸಾಲ, ಅದನ್ನು ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ, ಉಪ್ಪು ಒಂದು 2 ಚಮಚೆಯಷ್ಟು ಉಪ್ಪು. ನಿಮಗೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಟೊಮೆಟೊಗೆ ಉಪ್ಪು ಎದುರು ಬೇಗ ಆಗುತ್ತೆ. ಬೇಕಂದವರು ಬೆಲ್ಲನೂ ಹಾಕ್ಕೊಳ್ಳಿ, ಒಂದು ಅರ್ಧ ಚಮಚೆಯಷ್ಟು. ಬೆಲ್ಲ ಇದಕ್ಕೆ ಬೇಕಾಗಲ್ಲ, ನಮ್ಮ ಮನೇಲೆಲ್ಲ ಕೇಳ್ತಾರೆ ಅಂತ ನಾನು ಬೆಲ್ಲ ಸ್ವಲ್ಪ ಹಾಕಿದ್ದೀನಿ. ಒಂದು ಚಮಚೆಗಿಂತ ಜಾಸ್ತಿ ಬೆಲ್ಲ ಬೇಡ ಇದಕ್ಕೆ. ಆನಂತರ ನೋಡಿ, ಒಂದು 3-4 ಚಮಚ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಕ್ಕೊಳ್ಳಿ. ಅದು ಚಿಕ್ಕ ಚಮಚ ನಂದು. ಅದು ತುಂಬ ಚೆನ್ನಾಗಿ ಖಾರ ಬಂದಿತ್ತು. ಮತ್ತು ಏನು ಗೊತ್ತಾ, ಫಸ್ಟ್ ಶುರುವಿನ ದಿವಸ ಎಲ್ಲ ಖಾರ ಇರುತ್ತೆ, ಆನಂತರ ಖಾರ ಕಡಿಮೆ ಆಗುತ್ತಾ ಹೋಗುತ್ತೆ. ಇನ್ನು ಕುದಿಸಿ ಎಣ್ಣೆ ವಾಪಸ್ ಬಿಡೋ ತನಕ ನಾವು ಕುದಿಸ್ಬೇಕಾಗತ್ತೆ. ಇದು ಎಣ್ಣೆ ಕಡಿಮೆ ಹಾಕಿದರೆ ಸ್ವಲ್ಪ ಬಾಳಿಕೆ ಕಡಿಮೆ. ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕ್ಕೊಳ್ಳಿ. ಬಾಕಿ ಯಾವುದು ಅಡುಗೆ ಎಣ್ಣೆ ಹಾಕಿದರೆ ಬಾಳಿಕೆ ಸ್ವಲ್ಪ ಕಡಿಮೆ. ಬೇಗ ಮುಗಿಸೋದಾದರೆ ತೊಂದರೆ ಇಲ್ಲ. ಅಷ್ಟೊತ್ತಿಗೆ ನೋಡಿ, ಈ ಕಡೆಯಿಂದ ಮಸಾಲೆನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡೆ. ತಣ್ಣಗಾಗಬೇಕು ತಾನೇ ಅದು. ಬೆಳ್ಳುಳ್ಳಿ ಹಾಕೊಳ್ಳೋರು ಇಂಗು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಇಂಗು ತುಂಬ ಬೇಡ, ಒಂದು ಅರ್ಧ ಚಮಚ ಇಂಗು ಟೋಟಲಿ ಸಾಕು ಬೆಳ್ಳುಳ್ಳಿ ಹಾಕೋರಿಗಾದರೆ. ಇಲ್ಲಾಂದರೆ ಇಂಗು ಸ್ವಲ್ಪ 1-1.5 ಚಮಚ ಇಂಗು ಬೇಕು ಇಷ್ಟಕ್ಕೆ. ಇದು ನೋಡಿ, ಇದನ್ನು ಅದಕ್ಕೆ ಮಸಾಲೆಗೆ ಹಾಕಿ ಕೈ ಬಿಡದಂಗೆ ಮಗಿಸ್ತಾ ಇರಿ. ನಂದು ಟ್ರೈ ಪ್ಲೇ ಆದ ಕಾರಣ ಜಾಸ್ತಿ ತಳ ಹಿಡಿಯಲ್ಲ. ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಮಾಡ್ತಾ ಇರ್ಬೋದು. ಅಂದರೆ ಇಡೀ ಬಾಣಲಿಗೆ ಅದು ಹೀಟ್ ಇದೆಯಲ್ಲ, ಅದು ಹರಡ್ಕೊಳ್ಳುತ್ತೆ, ತುಂಬ ಚೆನ್ನಾಗಾಗತ್ತೆ. ನನಗನ್ಸ್ದಂಗೆ ಎಲ್ಲರ ಕಿಚನಿಗೆ ಒಂದು ಈ ಟ್ರೈ ಪ್ಲೇ ಪಾತ್ರೆ ಅನ್ನೋದು ನಮಗೆ ಹೆಲ್ಪ್ ಆಗುತ್ತೆ. ನೀವೇನಂತೀರ? ಯಾರೆಲ್ಲ ಟ್ರೈ ಪ್ಲೇ ಬಳಸಿದಿರ ಅವರಿಗೆ ಐಡಿಯಾ ಇರುತ್ತೆ. ಇದು ನೀಟಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಆಫ್ ಮಾಡಿ ತಣ್ಣಗಾದ ನಂತರ ಒಣಗಿದ ಜಾರಿಗೆ ಅಥವಾ ಗಾಜಿನ ಬಾಟ್ಲಿಗೆ ಹಾಕಿ ತೆಗೆದಿಟ್ಕೋಬೋದು. ಈ ಕುಚ್ಚಿಗೆ ಹಾಕಿ ಗಂಜಿ ಊಟ ಮಾಡ್ತೀವಲ್ವ, ಅದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಚಾತುರ್ಮಾಸ್ಯ ವ್ರತಕ್ಕೆ ಬರಲ್ಲ, ಇನ್ನು ತಪ್ಪು ತಿಳ್ಕೊಬೇಡಿ. ಚಾತುರ್ಮಾಸ್ಯದ ಅಡಿಗೆ ಅಲ್ಲ ಇದು. ನಾಳೆ ಚಾತುರ್ಮಾಸ್ಯದ ಹೆಸರು ಕಾಳಿನ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆನಂತರ ಹೆಸರು ಕಾಳಿನ ಪಲ್ಯ ಎರಡನ್ನೂ ನಾಳೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಎಣ್ಣೆ ಬಿಡ್ಕೋತಾ ಬಂತು. ಇನ್ನೊಂದು 5 ನಿಮಿಷ ಹೋಗಬೇಕು. ಎಣ್ಣೆ ಬಿಟ್ಕೋತಾ ಬರೋದು ಗೊತ್ತಾಗುತ್ತೆ ನಿಮಗೆ. ಆವಾಗ ನೀರಿನ ಪಸೆ ಎಲ್ಲದರಲ್ಲಿ ಖಾಲಿಯಾಗಿದೆ ಅಂತ ಅರ್ಥ. ಮಸಾಲೆ ಹಾಕಿ ನಾವು ಕುದಿಸೋದ್ರಿಂದ ಚೆಂದ ಘಮ ಬಿಟ್ಕೊಳ್ಳುತ್ತೆ ಅದಕ್ಕೆ. ನೋಡಿ, ಇದು ಆಗ್ತಾ ಬಂತು. ನೋಡಿ, ಎಣ್ಣೆ ಹೊರಗೆ ಬರ್ತಾ ಇರೋದು ಕಾಣ್ಬೋದು. ಲೈಟಾಗಿ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಅಷ್ಟನ್ನು ತೋರಿಸ್ಲಿಕ್ಕೆ ಹೋಗಲಿಲ್ಲ. ನೋಡಿ, ಹಾಗೇ ಬಿಡ್ತಿದ್ದು. ಈ ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಕಮೆಂಟ್ಸ್ ಮಾಡಿ ಹೇಗಾಯಿತು, ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದರೆ ಅವರು ಹೇಳಿ. ಮಾಡಿಲ್ಲ ಅಂತಂದವರು ಒಂದು ಸಲ ಟ್ರೈ ಮಾಡಿ ನೋಡಿ. ಎಷ್ಟು ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ, ನೀವು ಕಾಣ್ಬೋದು ಅದರಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಹೆಸರು ಕಾಳಿನ ದೋಸೆ ಜೊತೆ ಬರ್ತೀನಿ.